ಅನಾವಶ್ಯಕವಾಗಿ ಬಿಜೆಪಿ ಕಾರ್ಯಕರ್ತ ಪ್ರಜ್ವಲ್ ಘಾಟೆಯ ತೇಜೋವಧೆಯಾಗಿದೆ. ಮಾಧ್ಯಮದ ಮೇಲೆ ಅಪಾರವಾದ ಗೌರವ ನನಗಿದೆ. ಸತ್ಯಾಸತ್ಯತೆಯನ್ನು ಸಮಾಜಕ್ಕೆ ತೋರಿಸುವಂತಹ ಕೆಲಸ ಮಾಧ್ಯಮದಿಂದ ಆಗಬೇಕಿದೆ. ನ್ಯಾಯ ಒದಗಿಸುವ ಕೆಲಸ ಮಾಧ್ಯಮದಿಂದ ಆಗಬೇಕಾಗಿದೆ ಎಂದು ಪುತ್ತೂರಿನಲ್ಲಿ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಹೇಳಿದರು. ಅವರು ಪುತ್ತೂರಿನಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಯಾವುದೋ ಒತ್ತಡಕ್ಕೆ ಮಣಿದು ಸುಳ್ಳು ಸುದ್ದಿಗಳನ್ನು ಹಾಕಿರುವಂಥದ್ದು ನೋವು ತಂದಿದೆ. ಆರೋಪಿಯ ರೀತಿಯಲ್ಲಿ ಪ್ರಜ್ವಲ್ ಘಾಟೆಯನ್ನು ಬಿಂಬಿಸಿರುವುದು ಖಂಡನೀಯ. ಮಾಧ್ಯಮದಲ್ಲಿ ಬಂದಿರುವ ವಿಷಯಕ್ಕೂ ಪ್ರಜ್ವಲ್ ಘಾಟೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಬಿಜೆಪಿಯ ಕಾರ್ಯಕರ್ತನಾಗಿ ಪ್ರಜ್ವಲ್ ಘಾಟೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಆದರೆ ಪ್ರಜ್ವಲ್ ಘಾಟೆ ವಿಚಾರದಲ್ಲಿ ಮಾಧ್ಯಮದಲ್ಲಿ ಬಂದಂತಹ ಸುದ್ದಿ ಸುಳ್ಳು ಮತ್ತು ಖಂಡನೀಯ ಎಂದು ಹೇಳಿದರು. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾವಶ್ಯಕವಾಗಿ ಒಬ್ಬ ಬಿಜೆಪಿ ನಾಯಕನ ಪ್ರಜ್ವಲ್ ಘಾಟೆ ಅನ್ನತಕ್ಕಂಥ ಬಿಜೆಪಿ ನಾಯಕನ ತೇಜೋವಧೆ ಮಾಡತಕ್ಕಂಥ ಪ್ರಯತ್ನ ನಡೆದಿದೆ. ಇವತ್ತು ಮಾಧ್ಯಮದವರ ಮೇಲೆ ಅತೀವವಾಗಿರತಕ್ಕಂಥ ಪತ್ರಿಕೆಯವರ ಮೇಲೆ ನಮಗೆ ಗೌರವ ಇದೆ. ಸತ್ಯಾಸತ್ಯತೆಯನ್ನು ಸಮಾಜಕ್ಕೆ ತೋರಿಸುವಂತಹ ಕೆಲಸ, ಎಲ್ಲಿ ಯಾವುದು ತಪ್ಪಾಗಿದೆ ಅವರಿಗೆ ನ್ಯಾಯ ದೊರಕಿಸತಕ್ಕಂಥ ಕೆಲಸ ಕಾರ್ಯವನ್ನು ಪತ್ರಿಕಾ ಧರ್ಮದವರು ಮಾಡಬೇಕು ಹೊರತು ಯಾರ್ದೋ ಒತ್ತಡಕ್ಕೆ ಮಣಿದು ಈ ರೀತಿಯ ಸುಳ್ಳು ಆಪಾದನೆಗಳನ್ನು ಮಾಧ್ಯಮಗಳ ಮುಖಾಂತರ ಪ್ರಕಟಿಸಿರುವಂಥದ್ದು ಅತ್ಯಂತ ನೋವು ತಂದಿದೆ. ಪ್ರಜ್ವಲ್ ಘಾಟೆಗೆ ಮತ್ತು ಈ ಆರೋಪಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಮಾಧ್ಯಮದ ಮುಖಾಂತರ ಬಂದಿರತಕ್ಕಂಥ ಯಾವುದೇ ಘಟನೆಗೂ ಪ್ರಜ್ವಲ್ ಘಾಟೆಗೆ ಯಾವುದೇ ಸಂಬಂಧ ಇಲ್ಲ. ಭಾರತೀಯ ಜನತಾ ಪಕ್ಷದ ನಾಯಕನಾಗಿ ಇವತ್ತು ಆ ಪಕ್ಷದ ಕೆಲಸ ಕಾರ್ಯವನ್ನು ಘಾಟೆ ನಿರ್ವಹಿಸ್ತಾರೆ ಹೊರತು ಈ ರೀತಿಯ ಯಾವುದೇ ಈಗ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸುಳ್ಳು ಹೇಳಿಕೆಗಳು ಮತ್ತು ಸುಳ್ಳು ಪ್ರಚಾರಗಳನ್ನು ನಾವು ಖಂಡಿಸ್ತಾ ಇದ್ದೀವಿ. ಅನೀಶ್, V4 ನ್ಯೂಸ್, ಪುತ್ತೂರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.